ನಾವಿವತ್ತು STM ಸ್ನಾತಕೋತ್ತರ ಕೇಂದ್ರದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ NK ಪದ್ಮನಾಭ ಅವರ ಜೊತೆಗಿದ್ದೀವಿ. ಸೊ ಇವರು ನಮ್ಮ ಜೊತೆಗೆ ಇವತ್ತು ಮಾತನಾಡಲಿರುವಂತಹ ಒಂದು ವಿಷಯ ಅಂತ ಹೇಳಿದ್ರೆ ರಾಜಕಾರಣ, ಮಾಧ್ಯಮ ಮತ್ತು ನಾಯಕತ್ವ. ಸೊ ಈಗಿನ ರಾಜಕಾರಣ ನೋಡ್ಬೋದು, ಈಗಿನ ಮಾಧ್ಯಮವನ್ನು ನೋಡ್ಬೋದು, ಹಲವಾರು ಬದಲಾವಣೆಗಳಿಗೆ ಅವಕಾಶ ಇದೆ ಅಂತ ಹೇಳೋದನ್ನು ನಾವೆಲ್ಲರೂ ಗುರುತಿಸ್ತಾ ಇದ್ದೇವೆ. ಸೊ ಯಾವ ಥರದ ಬದಲಾವಣೆಗಳಾಗಬೇಕು, ಯಾವ ಥರದ ಒಂದು ಹೊಸ ಅಲೆ ಹರಿದು ಬರಬೇಕು ಅಂತ ಹೇಳೋದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ NK ಪದ್ಮನಾಭ ಅವರಿಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಸರ್, ರಾಜಕಾರಣದಲ್ಲಿ ಒಂದು ವಿಶೇಷ ಘಟ್ಟ ಅಂತಲೇ ಹೇಳ್ಬೋದು ಈ ಚುನಾವಣೆಗಳು. ಸೊ ಈ ಚುನಾವಣೆಯ ಪ್ರಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇರ್ಬೋದು, ಕ್ಯಾಂಪೇನಿಂಗ್ ಇರ್ಬೋದು, ಯಾವುದೇ ಒಂದು ಸಂದರ್ಭ ಅಂತ ನೋಡಿದಾಗ ಮಾಧ್ಯಮದ ಒಂದು ಪ್ರಾಮುಖ್ಯತೆ ತುಂಬ ಇರುತ್ತೆ ಅಂತ ಹೇಳ್ಬೋದು. ಸೊ ಒಂದು ಐಡಿಯಲ್ ಮಾಧ್ಯಮ ಅಂತ ಹೇಳಿದಾಗ ನೀವೇನು ಚಿತ್ರಣ ಹೇಳ್ತೀರಿ? ಇಲ್ಲ, ಮಾಧ್ಯಮ ಚುನಾವಣೆಯ ಕಾಲಘಟ್ಟದಲ್ಲೂ ಕೂಡ ಪ್ರಮುಖವಾದ ಪಾತ್ರ ವಹಿಸ್ತದೆ. ಚುನಾವಣೋತ್ತರ ಕಾಲಘಟ್ಟದಲ್ಲೂ ಕೂಡ ಅದರ ಪಾತ್ರ ಭಾಳ ದೊಡ್ಡದಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಮಾಧ್ಯಮದ ಯಾನ ಇರುತ್ತಲ್ಲ, ಅದು ಮಾಧ್ಯಮದ ಯಾನ ಜನರ ಜೊತೆಗೇ ಇರುವಂಥದ್ದು. ಜನಪರವಾಗಿ ಆಲೋಚನೆ ಮಾಡೋದರಲ್ಲಿನೇ ಎಲ್ಲ ಮಾಧ್ಯಮಗಳ ಹೆಗ್ಗಳಿಕೆ ಇರ್ತದೆ. ಪ್ರತಿ ಕಾಲಘಟ್ಟದಲ್ಲೂ ಕೂಡ ಹೊಸ ಮಾಧ್ಯಮ ಬಂದಾಗ ಅದರದೇ ಆದ ಒಂದು ಪ್ರಭಾವಳಿ ರೂಢಿಯಾಗುತ್ತೆ. ಅದರದೇ ಆದ ಒಂದು ಪ್ರಭಾವಳಿಯಲ್ಲಿ ಜನ ಏನನ್ನೋ ಪಡೆದುಕೊಳ್ತಾರೆ, ಮತ್ತು ಏನನ್ನೋ ಕಳೆದುಕೊಳ್ಳುವಂಥ ಅಪಾಯಗಳು ಕೂಡ ಇರ್ತವೆ. ಎಲ್ಲ ಕಾಲಘಟ್ಟದ ಅನಿವಾರ್ಯತೆ ಅದು. ಆದರೆ ಆಯ್ದುಕೊಳ್ಳುವ ಸ್ವಾತಂತ್ರ್ಯ ಜನರಿಗಿರುತ್ತೆ ಅಂತ. ಆ ಆಯ್ದುಕೊಳ್ಳುವ ಸ್ವಾತಂತ್ರ್ಯ, ಯಾವ ಕಂಟೆಂಟ್ ಮುಖ್ಯ, ಯಾವ ಕಂಟೆಂಟ್ ಅಮುಖ್ಯ ಅನ್ನುವಂಥ ವಿವೇಚನೆ ಜನರಿಗೆ ಇರದೇ ಇದ್ದ ಸಂದರ್ಭದಲ್ಲಿ ಮಾಧ್ಯಮಗಳು ಸ್ವಯಂ ಸಂವಿಧಾನದೊಂದಿಗೆ ಪ್ರಮುಖವಾದ ಪಾತ್ರ ವಹಿಸಬೇಕಾಗತ್ತಲ್ಲ, ಆ ಪಾತ್ರ ನಿರ್ವಹಣೆ ಭಾಳ ಚಾರಿತ್ರಿಕವಾದದ್ದು, ಎಲ್ಲ ಕಾಲಘಟ್ಟದಲ್ಲೂ ಮುಖ್ಯವಾದದ್ದು ಅಂತ ಅಂಥದ್ದು ಒಂದು ಒಪಿನಿಯನ್. ಈಗ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನೋದರ ಕುರಿತಾದ ಚರ್ಚೆ ಯಾಕೆ ಅನಿವಾರ್ಯ ಅಂದರೆ, ಮಾಧ್ಯಮಗಳು ಬಯಾಸಡ್ ಆಗಿ ಒಪಿನಿಯನ್ ಕೊಟ್ಟಾಗ ಜನರಿಗೆ ದ್ವಂದ್ವ ಆಗುತ್ತೆ. ಯಾವುದನ್ನು ಪ್ರಿಫರ್ ಮಾಡಬೇಕು, ಯಾವುದನ್ನು ಪ್ರಿಫರ್ ಮಾಡಬಾರ್ದು ಅನ್ನೋದು. ಎಲ್ಲ ಸಂದರ್ಭಗಳಲ್ಲೂ, ಎಲ್ಲ ಕಾಲಗಳಲ್ಲಿಯೂ ಕೂಡ ಹೊಸ ಮಾಧ್ಯಮ ತನ್ನ ಪ್ರಭಾವಳಿಯನ್ನು ನೆಲೆಗೊಳಿಸಿಕೊಂಡಾಗ ಈ ಥರದ ದ್ವಂದ್ವಾತ್ಮಕ ಅಭಿಪ್ರಾಯಗಳು, ದ್ವಂದ್ವವಾದ ಒಂದು ಸ್ಥಿತಿ ರೂಪುಗೊಳ್ಳುತ್ತದೆ. ಈಗಲೂ ಕೂಡ ಅದೇ ಒಂದು ದ್ವಂದ್ವದ ಹಾದಿಯಲ್ಲಿ, ದ್ವಂದ್ವದ ಒಂದು ಸಂದರ್ಭವನ್ನು ನಾವು ಎದುರಿಸ್ತಾ ಇದ್ದೀವಿ. ಇಲ್ಲಿ ಈ ಸಂದರ್ಭದಲ್ಲಿ ಮಾಧ್ಯಮ, ರಾಜಕಾರಣ ಮತ್ತು ನಾಯಕತ್ವದ ಪುನರ್ವ್ಯಾಖ್ಯಾನ ಆಗಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಈ ಮಾಧ್ಯಮ ಅಂತ ನಾವು ನೋಡಿದಾಗ ಹಲವಾರು ರೀತಿಯಲ್ಲಿ ಮಾಧ್ಯಮಗಳು ನಮ್ಮ ಜೀವನದ ಮೇಲೆ, ಸಾರ್ವಜನಿಕರ ಜನರ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೆ ನೋಡಿದಾಗ ಮಾಧ್ಯಮಗಳು ಹೇಗಿರಬೇಕು ಅಥವಾ ಮಾಧ್ಯಮದ ಒಂದು ಪ್ರಾಧಾನ್ಯತೆ ಈಗಿನ ಸಮಾಜಕ್ಕೆ ಏನಿದೆ? ಜನರ ಬಗ್ಗೆ ಬರೀಬೇಕಾಗತ್ತೆ, ಜನರ ಬಗ್ಗೆ ಕಾಣಿಸ್ಬೇಕಾಗತ್ತೆ, ಜನರ ನೋವುಗಳನ್ನು ಕಾಣಿಸ್ಬೇಕಾಗತ್ತೆ. ಅದರ ಜೊತೆಗೇ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ ಎದುರಾಗುವಂಥ ಸವಾಲುಗಳನ್ನು ಅದು ಫೋಕಸ್ ಮಾಡಬೇಕಾಗತ್ತೆ. ಹಿಂದೆ ರೇಡಿಯೋ ಇದ್ದಾಗಲೂ ಕೂಡ ಅದು ಪ್ರಭಾವಿಯಾಗಿತ್ತು. ಆ ರೇಡಿಯೋವನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳು ಆಡಳಿತಾರೂಢ ವಲಯದಿಂದ ಆದವು. ಪ್ರತಿ ಕಾಲಘಟ್ಟದಲ್ಲಾಗುತ್ತೆ. ದೂರದರ್ಶನ ಪ್ರಭಾವಿಯಾದಾಗ ಹೊಸದಾಗಿ ದೂರದರ್ಶನ ಮಾಧ್ಯಮ ಅಂದರೆ ಸರ್ಕಾರಿ ವಲಯದ ವ್ಯಾಪ್ತಿಯ ದೂರದರ್ಶನ ಮಾಧ್ಯಮ ಪ್ರಭಾವಿಯಾಗಿದ್ದಾಗ ಅದನ್ನು ತಮ್ಮ ಮೂಗಿನ ನೇರಕ್ಕೆ ಬಳಸಿಕೊಳ್ಳುವಂಥ ಪ್ರಯತ್ನಗಳು ಆಡಳಿತಾತ್ಮಕ ವಲಯದಿಂದ ಆದವು. ಆಮೇಲೆ ದೂರದರ್ಶನ ಒಂದು ಹೊಸ ಸರ್ಕಾರಿ ಸ್ವಾಮ್ಯದ ದೂರದರ್ಶನ ಇಡೀ ದೇಶದಲ್ಲಿ ಒಂದು ಪ್ರಭಾವಳಿಯನ್ನು ಮೂಡಿಸಿದ ನಂತರದಲ್ಲಿ ಖಾಸಗಿ ಚಾನಲ್ಗಳು ಶುರುವಾದವಲ್ವ. ಖಾಸಗಿ ಚಾನಲ್ಗಳು ಕೂಡ ತಮ್ಮದೇ ಆದ ನೆಲೆಯಲ್ಲಿ ಪ್ರಭಾವವನ್ನು ಇಲ್ಲಿ ನೆಲೆಗೊಳಿಸಿಕೊಂಡವು. ಆದರೆ ಖಾಸಗಿ ಚಾನಲ್ಗಳ ಆಯಾಮ ಬೇರೆಯಾಗತ್ತೆ ಅಂತ. ಆ ಖಾಸಗಿ ಚಾನಲ್ಗಳ ಆಯಾಮ ಬೇರೆಯಾಗುತ್ತೆ, ಅವುಗಳ ಐಡೆಂಟಿಟಿ ಭಿನ್ನವಾಗಿರುತ್ತೆ. ಆದರೆ ಆ ಸಂದರ್ಭದ ಸವಾಲುಗಳನ್ನು, ತಮ್ಮ ಕಾಲಘಟ್ಟದ ಸವಾಲುಗಳನ್ನು ಅವುಗಳು ಹೇಗೆ ನೋಡ್ತವೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಸುದ್ದಿ ಚಾನಲ್ಗಳು 24 ಗಂಟೆಗಳ ಕಾಲದ ಚಾನಲ್ಗಳ ಪರಿಕಲ್ಪನೆ ಇರಲಿಲ್ಲ ನಮ್ಮಲ್ಲಿ. ಯಾವುದೋ ಹೊಸದಾಗಿ ಶುರುವಾಯಿತಲ್ಲ, ಭಾರತದಲ್ಲಿ ಹೊಸದಾಗಿ ಶುರುವಾದಾಗ ಅದನ್ನು ನೋಡುವ ಜನಸಮೂಹ ಇತ್ತು ಅಂತ. ನಿಮಗೆ ಹೊಸ ಮಾಧ್ಯಮದ ಹೊಸ ಬಗೆಯ ಪ್ರಯೋಗಗಳು, ಅದನ್ನು ಬಹಳ ಕುತೂಹಲದಿಂದ ನೋಡುವಂಥ ಒಂದು ಪ್ರಯತ್ನ ಅಥವಾ ಒಂದು ಪ್ರೀತಿ ಜನರಲ್ಲಿ ಇದ್ದೇ ಇರ್ತದೆ. ಅಂಥ ಸಂದರ್ಭದಲ್ಲಿ ಹೊಸ ಮಾಧ್ಯಮವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥವರು ನಿರ್ಣಯ ಮಾಡಬೇಕಾಗತ್ತೆ, ಯಾವ ಕಂಟೆಂಟನ್ನು ಕೊಡಬೇಕು, ಯಾವ ಕಂಟೆಂಟನ್ನು ಕೊಡಬಾರ್ದು ಅನ್ನುವಂಥದ್ದು. ಆ ಕಂಟೆಂಟು ದೂರದರ್ಶಿತ್ವದ ಆಯಾಮದಲ್ಲಿನೇ ರೂಪುಗೊಳ್ಳಬೇಕಾಗತ್ತೆ ಅಂತ. ದೂರಗಾಮಿ ಫಲಿತಾಂಶಗಳನ್ನು ಕೇಂದ್ರೀಕರಿಸಿಕೊಂಡೇ ಆಗಬೇಕಾಗತ್ತೆ. ಅದು ತಾತ್ಪೂರ್ತಿಕ ಫಲಿತಾಂಶಗಳನ್ನು ಕೇಂದ್ರೀಕರಿಸಿಕೊಂಡ್ರೆ ಅದು ಜನಪ್ರಿಯತೆಯ ಒಂದು ಡೈಮೆನ್ಷನ್ ಅಷ್ಟೇ ಇರ್ತದೆ. ಜನಪ್ರಿಯತೆಯ ಆಚೆಗೆ ಒಂದು ಮಾಧ್ಯಮ, ಅದು ದೃಶ್ಯ ಮಾಧ್ಯಮ ಆಗಿರ್ಬೋದು, ಮುದ್ರಣ ಮಾಧ್ಯಮ ಆಗಿರ್ಬೋದು, ಭಿನ್ನವಾಗಿ ಯೋಚನೆ ಮಾಡಬೇಕಾಗತ್ತೆ. ಈಗ ಹೊಸ ಮಾಧ್ಯಮದ ಯುಗ ಅಂದರೆ
ಮೊಬೈಲ್ ಬಂದಾಗ ಆ ಮೊಬೈಲ್ನ ವೇದಿಕೆಯ ಮುಖಾಂತರನೇ ಹಲವು ಮಾಧ್ಯಮಗಳು ತಮ್ಮನ್ನು ತಾವು ಗುರುತಿಸ್ಕೊಳ್ಳಲು ಆರಂಭಿಸಿದಾವಲ್ಲ. ಇಂಥ ಸಂದರ್ಭದಲ್ಲಿ ಮಾಧ್ಯಮ ತನ್ನ ಕಾರ್ಯನಿರ್ವಹಣೆಯನ್ನು ಪುನರ್ವ್ಯಾಖ್ಯಾನಕ್ಕೆ ಒಳಪಡಿಸ್ಕೊಳ್ಬೇಕಾಗ್ತದೆ. ಮಾಧ್ಯಮದ ಜೊತೆಗಿರೋರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಒಂದು ಭಾಳ ಮುಖ್ಯವಾದ ಯೋಚನೆ ಅಂತ ಅನಿಸುತ್ತೆ. ಸೊ ಈಗ ಮಾಧ್ಯಮ ಅಂತ ಬಂದಾಗ ಜನರು ನೋಡೋ ರೀತಿಗೂ ಅಥವಾ ಮಾಧ್ಯಮದವರು ಕೊಡುವಂಥ ಕಂಟೆಂಟನ್ನು ಜನರು ಹೇಗೆ ಸ್ವೀಕರಿಸ್ತಾರೆ ಅನ್ನೋಂಥ ರೀತಿಗೂ ನಾವೇನೋ ಒಂದು ಅಂದ್ಕೊಂಡು ಒಂದು ಕಂಟೆಂಟನ್ನು ಡಿಸ್ಪ್ಲೇ ಮಾಡಿದಾಗ ಅದನ್ನು ಜನರು ಇದೇ ರೀತಿಯಲ್ಲಿ ಒಪ್ಕೊಳ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಜನರು ಅದರಿಂದ ಒಂದು ಪಾಸಿಟಿವಿಟಿಯನ್ನು ತಗೊಳ್ಬೋದು, ನೆಗೆಟಿವ್ ಆಗಿ ಕೂಡ ಆ ಕಂಟೆಂಟನ್ನು ಅವ್ರು ನೋಡ್ಬೋದು. ಸೊ ಯಾವುದೇ ರೀತಿಯಲ್ಲಿ ಬಯಾಸ್ಡ್ ಆಗದೆ ಒಂದು ಕಂಟೆಂಟ್ ಕೊಡಬೇಕು ಅಂತ ಹೇಳಿದಾಗ ಮಾಧ್ಯಮದ ಪಾತ್ರ ಏನಿರುತ್ತೆ? ಜನರಿಗೆ ಹೇಗೆ ಅಂತಂದರೆ, ಜನರು ಒಂದು ಪ್ರಭಾವಿ ಮಾಧ್ಯಮದ ಮುಖಾಂತರ ಯಾವುದೇ ಕಂಟೆಂಟ್ ಬಂದರೆ ಅದನ್ನು ಒಪ್ಪಿಕೊಳ್ಳುವಂಥ, ಅದನ್ನು ಆರಾಧಿಸುವಂಥ, ಅದನ್ನು ಫಾಲೋ ಮಾಡುವಂಥ ಮನಸ್ಥಿತಿಯೊಂದಿಗೆ ಇದ್ದೇ ಇರ್ತಾರೆ. ಅದು ಸಾಮಾನ್ಯ ಎಲ್ಲ ಕಾಲಘಟ್ಟದಲ್ಲೂ ನಡೆಯುವಂಥದ್ದು. ಅಂದರೆ ಪ್ರಭಾವಿ ಮಾಧ್ಯಮ ಪ್ರಭಾವಿ ಮಾಧ್ಯಮದ ಮುಖಾಂತರ ಬಂದಂಥ ಕಂಟೆಂಟು ಭಾಳ ಮುಖ್ಯ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಂದರೆ ಅದು ರಿಲಯಬಲ್ ಅಂತ ಅಂದ್ಕೊಳ್ತಾರೆ, ಅದು ವಿಶ್ವಾಸಾರ್ಹ ಕಂಟೆಂಟ್ ಅಂತ ಅಂದ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಮ್ಯಾನಿಪುಲೇಟ್ ಮಾಡಿ ನೀವು ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ನೀವು ಆ ಕಂಟೆಂಟನ್ನು ರೂಪಿಸಿಬಿಟ್ರೆ ನೀವು ಜನರಿಗೆ ಮಾಡುವ ದ್ರೋಹ ಅಂತ ಅನಿಸುತ್ತೆ. ಈಗ ಆಗ್ತಾ ಇರೋದು ಅದನ್ನೇ. ಬಹುತೇಕ ಮಾಧ್ಯಮಗಳು ಉದ್ಯಮಿಗಳ ಮತ್ತು ರಾಜಕಾರಣಿಗಳ ಓನರ್ಶಿಪ್ನೊಂದಿಗೆ ಗುರುತಿಸಿಕೊಂಡಂಥ ಸಂದರ್ಭದಲ್ಲಿ ಕಂಟೆಂಟ್ ಭಾಳ ಪವಿತ್ರವಾದ ಕಂಟೆಂಟ್ ನಾನು ನಿರೀಕ್ಷೆ ಮಾಡಿದರೆ ಅದು ಭಾಳ ಐಡಿಯಲಿಸಮ್ಮ ಅಥವಾ ಅತಿರೇಕದ ಆದರ್ಶವಾದ ನಿಮ್ಮದು ಅಂತ ಹೇಳ್ಬೋದಾದ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ನನ್ನ ವಾದ ಏನಂದರೆ, ಮುದ್ರಣ ಮಾಧ್ಯಮದ ಕಾಲಘಟ್ಟದಲ್ಲಿ, ಅಂದರೆ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಈ ದೇಶದ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯದ ಹಸಿವನ್ನು ಮೂಡಿಸಿದಂಥ ಇತಿಹಾಸವನ್ನು ಹೊಂದಿದೆ. ಈ ಮುದ್ರಣ ಮಾಧ್ಯಮದ ಇತಿಹಾಸದ ಬೇರೆ ಬೇರೆ ವಿವರಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಯಾವ ದೃಷ್ಟಿಕೋನಗಳೊಂದಿಗೆ ನಮ್ಮ ಹಿಂದಿನ ಮಾಧ್ಯಮ, ಅಂದರೆ ಎಸ್ಪೆಷಲಿ ದಿನಪತ್ರಿಕೆಗಳು ಗುರುತಿಸ್ಕೊಂಡಿದ್ವು ಅಂತ. ಬ್ರಿಟಿಷರ ವಿರುದ್ಧದ ಒಂದು ಹೋರಾಟದಲ್ಲಿ ಪತ್ರಿಕೆಗಳು ಹೇಗೆ ತಮ್ಮನ್ನು ತಾವು ರೆಜೊನೇಟ್ ಮಾಡಿಕೊಂಡು ತಮ್ಮನ್ನು ತಾವು ಹೇಗೆ ಪ್ರಭಾವಿಯಾಗಿ ನೆಲೆಗೊಳಿಸ್ಕೊಂಡು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಈಗ ದೃಶ್ಯ ಮಾಧ್ಯಮದ ಬೇರೆ ಬೇರೆ ಅವತಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಸುದ್ದಿ ಚಾನಲ್ಗಳಿವೆ, ಆಮೇಲೆ ಎಂಟರ್ಟೈನ್ಮೆಂಟ್ ಚಾನಲ್ಗಳು ಕೂಡ ಇದ್ದಾವೆ, ಆಮೇಲೆ ಅದರ ಜೊತೆಗಿನ ಪತ್ರಿಕೆಗಳು ಕೂಡ ತಮ್ಮ ಅಸ್ತಿತ್ವವನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದ್ದಾವೆ. ಇಂಥ ಸಂದರ್ಭದಲ್ಲಿ ಕಂಟೆಂಟ್, ಯಾವ ಬಗೆಯ ಕಂಟೆಂಟನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಸ್ವಯಂ ವಿವೇಚನೆಯೊಂದಿಗೆ ಆ ಮಾಧ್ಯಮವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥವರು ಯೋಚನೆ ಮಾಡಬೇಕಾಗ್ತದೆ. ಆಮೇಲೆ ಮುಖ್ಯವಾಗಿ ನಾನು ಹೇಳೋದೇನಂತಂದರೆ, ಯಾವುದೋ ಒಂದು ಕಂಟೆಂಟನ್ನು ಕಟ್ಟಿಕೊಡುವ ಕಾಲಕ್ಕೆ ಆ ಅವಸರ ಇರಬಾರದು ಅಂತ. ಆ ಅವಸರದ ಧಾವಂತ ಇದೆಯಲ್ಲ, ಆ ಅವಸರದಲ್ಲಿ ಏನನ್ನೋ ಹೇಳಿಬಿಡ್ತೀನಿ ನಾನು, ಒಬ್ಬ ಆ್ಯಂಕರ್ ಏನೋ ಹೇಳಿಬಿಡ್ತಾರೆ, ಅವಸರದಲ್ಲಿ ಯಾವುದೋ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿಬಿಡ್ತಾರೆ, ಅಥವಾ ಯಾವುದೋ ಒಂದು ಒಪಿನಿಯನನ್ನು ಅವಸರದಲ್ಲಿ ಅದನ್ನು ಇಂಟರ್ಪ್ರಿಟ್ ಮಾಡುವಂಥ ಕ್ರಮಗಳು, ಇವುಗಳನ್ನು ನಾವು ಮತ್ತೆ ಮತ್ತೆ ನೋಡ್ತಾ ಇದ್ದೀವಿ. ಇದು ಎಲ್ಲ ಒಂದು ಕಡೆಗೆ ಅಪಾಯಕಾರಿ ಹಾದಿ ಅಂತ ಅನಿಸುತ್ತೆ. ನನಗೆ ಯಾಕೆ ಆತಂಕ ಆಗುತ್ತೆ ಅಂತಂದರೆ, ಆ ಮಾಧ್ಯಮದ ಹಿಂದಿನ ಇತಿಹಾಸ, ಅಂದರೆ ಭಾಳ ಉಜ್ವಲವಾದ ಇತಿಹಾಸ ಹಿಂದೆ ಏನಿತ್ತಲ್ಲ, ಅದನ್ನು ಮುಂದುವರಿಸುವಂಥ ರೀತಿಯಲ್ಲಿಯೇ ನಾವು ಈಗಿನ ವರ್ತಮಾನದ ಮಾಧ್ಯಮದ ರೆಪ್ರೆಸೆಂಟೇಟಿವ್ಸು ಕೊಡುಗೆಗಳನ್ನು ಕೊಡಬೇಕಾಗತ್ತಲ್ಲ. ನಾನು ಮಾಧ್ಯಮಗಳ ಪ್ರಯೋಗಗಳನ್ನು ಈ ನೆಲೆಯಲ್ಲಿಯೇ ನಾನು ಅನಲೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಆಗದೇ ಇದ್ದಾಗ ಆಘಾತ ಆಗುತ್ತೆ. ಜನರನ್ನು ದಾರಿ ತಪ್ಪಿಸಿ ಒಂದು ಮಾಧ್ಯಮ ಜನಪ್ರಿಯ ಆಗ್ತದೆ ಅನ್ನೋದಾದರೆ ಆ ಜನಪ್ರಿಯತೆಗೆ ಅರ್ಥ ಇಲ್ಲ ಅಂತ ಅನಿಸುತ್ತೆ. ಈ ಒಂದು ರಾಜಕಾರಣ ಮತ್ತು ಮಾಧ್ಯಮ ಒಂದರ ಜೊತೆಗೊಂದು ಲಿಂಕ್ ಆಗಿದೆ ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಒಂದು ಓನರ್ಶಿಪ್ ಇರುತ್ತೆ, ಯಾರೋ ಒಬ್ಬ ರಾಜಕಾರಣಿ ಇನ್ವೆಸ್ಟ್ ಮಾಡಿರ್ತಾರೆ, ಮಾಧ್ಯಮಗಳು ಬಯಾಸ್ಡ್ ಒಪಿನಿಯನ್ ಕೊಡ್ತವೆ ಅಂತ ಗೊತ್ತಿದ್ದಾಗಲೂ ಕೂಡ ಜನರು ಕೆಲವೊಂದು ಸಲ ಮಾಧ್ಯಮದ ಒಂದು ಒಪಿನಿಯನನ್ನು ಪ್ರಿಫರ್ ಮಾಡ್ತಾರೆ. ಸೊ ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಜನರಿಗೆ ಬೇರೆ ಒಂದು ಒಪಿನಿಯನ್ನ ಕೊರತೆ ಇರ್ಬೋದು, ಅಥವಾ ಒಂದು ಮಾರ್ಗ ಕಾಣದೇ ಆಗಿರ್ಬೋದು. ಸೊ ಈ ಥರದ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಜನರು ಆ್ಯಕ್ಚುಲಿ ಮಾಧ್ಯಮವನ್ನು ಪ್ರಿಫರ್ ಮಾಡಿದಾಗ ರಾಜಕಾರಣಕ್ಕೆ ಇದರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ, ಅಥವಾ ರಾಜಕಾರಣಕ್ಕೆ ಇದರಿಂದ ಏನೋ ಒಂದು ಒಳಿತಿದೆ ಅಂತ ಅನಿಸುತ್ತಾ? ಇಲ್ಲ, ರಾಜಕಾರಣ ಯಾವತ್ತೂ ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡೇ ತನ್ನ ಕಾರ್ಯಾಚರಣೆಯನ್ನು ಚಾಲ್ತಿಯಲ್ಲಿ ಇರಿಸಿಕೊಂಡಿರ್ತದೆ. ಇದು ಸಾರ್ವಕಾಲಿಕ ಸತ್ಯ, ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಆ ರಾಜಕಾರಣದ ಪರಿಭಾಷೆಯಲ್ಲಿನೇ ಮಾಧ್ಯಮಗಳು ಮಾತನಾಡೋದಕ್ಕೆ ಶುರು ಮಾಡಿದರೆ ಅದು ಈ ದೇಶದ ಜನರಿಗೆ ಮಾಡುವಂಥ ದೊಡ್ಡ ದ್ರೋಹ ಅಂತ ಅನಿಸುತ್ತೆ. ರಾಜಕಾರಣದ ಪರಿಭಾಷೆಯೇ ಮಾಧ್ಯಮದ ಪರಿಭಾಷೆಯೇ ಆಗಿಬಿಟ್ರೆ ಅದು ಭಾಳ ಅಪಾಯಕಾರಿ ಹೆಜ್ಜೆ ಅಂತ ಅನಿಸುತ್ತೆ. ವರದಿಗಾರರಾಗಿರ್ಬೋದು, ಸಂಪಾದಕರಾಗಿರ್ಬೋದು, ಅಥವಾ ಅಲ್ಲಿ ಕುಳಿತುಕೊಂಡು ಮಾತನಾಡುವ ಆ್ಯಂಕರ್ಗಳಾಗಿರ್ಬೋದು, ಅವರೆಲ್ಲರೂ ಕೂಡ
ಈ ದೇಶದ ರಾಜಕಾರಣದ ವ್ಯಾಕರಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ವ್ಯಾಕರಣದ ಒಳಗೆ ಇರುವಂಥ ದೋಷಗಳನ್ನು ಗುರುತಿಸಿಕೊಳ್ಳಬೇಕು. ಹಾಗೆ ಗುರುತಿಸಿಕೊಳ್ಳುತ್ತಲೇ ಮಾಧ್ಯಮದ ಭಿನ್ನವಾಗಿರುವಂಥ ಒಂದು ವ್ಯಾಕರಣವನ್ನು, ತಮ್ಮದೇ ಆದ ಒಂದು ವ್ಯಾಕರಣವನ್ನು ರೂಪಿಸಿಕೊಳ್ಳಬೇಕಲ್ವ. ಅದು ರೂಪುಗೊಳ್ಳದೇ ಇದ್ದರೆ ನೀವು ಮತ್ತೆ ವಾಪಸ್ಸು ಆ ರಾಜಕಾರಣದ ಪರಿಭಾಷೆಯಲ್ಲಿನೇ ನಿಮ್ಮ ಮಾಧ್ಯಮದ ಪರಿಭಾಷೆಯನ್ನು ಸಮೀಕರಿಸಿಕೊಂಡು ಪ್ರಯೋಗಗಳನ್ನು ಮಾಡ್ತಾಯಿದ್ರೆ ಅದು ಪ್ರಯೋಗ ಅಂತ ಅನಿಸಿಕೊಳ್ಳೋದಿಲ್ಲ ಆವಾಗ. ಯಾಕಂದರೆ ರಾಜಕಾರಣ ಯಾವತ್ತೂ ಅಧಿಕಾರವನ್ನು ಕೇಂದ್ರೀಕರಿಸಿಕೊಂಡೇ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಇರ್ತದೆ. ರಾಜಕಾರಣದ ಪರಿಭಾಷೆ ಹಾಗೇ ಇರ್ತದೆ. ಒಂದೊಂದು ಸಲ ನೆಗೆಟಿವ್ ಪ್ಯಾಟರ್ನ್ಗಳ ಜೊತೆಗೆ ಗುರುತಿಸಿಕೊಂಡು ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡಿಕೊಳ್ತದೆ. ಜನಪ್ರಿಯ ಆಗೋದಕ್ಕೆ ಅದು ನಿರಂತರವಾದ ಪ್ರಯತ್ನ ಮಾಡ್ತಾನೆ ಇರ್ತದೆ. ನಾವು ಅದನ್ನು ಅಬ್ಸರ್ವ್ ಮಾಡಬೇಕಲ್ಲ. ಮಾಧ್ಯಮಗಳು ಅದು ಯಾವುದೇ ಟೆಲಿವಿಷನ್ ಆಗಿರ್ಬೋದು, ದಿನಪತ್ರಿಕೆಗಳಾಗಿರ್ಬೋದು, ಈ ಮಾಧ್ಯಮಗಳು ವಿರೋಧ ಪಕ್ಷದ ಸ್ಥಾನವನ್ನು ಅಥವಾ ಪಾತ್ರಗಳನ್ನು ನಿರ್ವಹಿಸಬೇಕಾಗತ್ತೆ. ಅದು ಅಧಿಕಾರದಲ್ಲಿ ಯಾರೇ ಇರಲಿ. ಆದರೆ ಇವತ್ತೇನಾಗಿದೆ ಅಂತಂದರೆ, ರಾಜಕಾರಣಿಗಳ ಬಂಡವಾಳ ಮಾಧ್ಯಮಗಳಲ್ಲಿ ಇರುವ ಕಾರಣಕ್ಕಾಗಿ ಅಥವಾ ಉದ್ಯಮಿ ಮತ್ತು ರಾಜಕಾರಣಿಗಳ ನಡುವಿನ ಆ ಸಂಬಂಧ ಇದೆಯಲ್ಲ, ಆ ಸಂಬಂಧ ಮಾಧ್ಯಮಗಳ ಕಾರ್ಯಾಚರಣೆಯ ಮೇಲೆ, ಮಾಧ್ಯಮಗಳ ಬಹುಮುಖಿ ಪಾತ್ರದ ಮೇಲೆ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ. ಆ ಕಾರಣಕ್ಕಾಗಿಯೇ ಒನ್ ಸೈಡೆಡ್ ವರ್ಷನ್ಸ್ ಬರ್ತಾ ಇದ್ದಾವೆ ಅಂತ ಅನಿಸುತ್ತೆ. ನಿಮಗೆ ನೋಡಿ, ಉದಾಹರಣೆಗೆ ಈಗ ಒಂದು ವಿಚಿತ್ರವಾದ ಪ್ರಯೋಗ ನಡೀತದೆ. ಯಾರೋ ಒಬ್ಬರು ಸ್ಟೇಟ್ಮೆಂಟ್, ಕೆಟ್ಟದಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನು ಮತ್ತೆ ಪ್ರಸಾರ ಮಾಡ್ತಾರೆ. ಹಾಗೆ ಪ್ರಸಾರ ಮಾಡಿದ ನಂತರ ಜನ ಅದನ್ನು ಚರ್ಚೆ ಮಾಡುವ ಹಾಗೆ ಮಾಡ್ತಾರೆ. ಆ ಕೆಟ್ಟದಾದ ಒಂದು ಹೇಳಿಕೆ ಇದೆಯಲ್ಲ, ಆ ಕೆಟ್ಟದಾದ ಹೇಳಿಕೆ ಮತ್ತೊಮ್ಮೆ ಪುನರಾವರ್ತಿತ ಆಗಬಾರದು ಅನ್ನುವ ನೆಲೆಗಟ್ಟಿನ ಚರ್ಚೆಗಳು ನಡೆಯೋದೇ ಇಲ್ಲ. ಹಿಂದೆ ಹೀಗಿರಲಿಲ್ಲ. ರಾಜಕಾರಣದ ಪರಿಭಾಷೆ ಭಾಳ ಭಿನ್ನವಾದ ವಾಗ್ವಾದಗಳು, ಸಂವಾದಗಳು ನಡೀತಾ ಇದ್ವು. ಈಗಿನ ಪರಿಭಾಷೆ ಚೇಂಜ್ ಆಗಿದೆ ಅಂತ ಮಾಧ್ಯಮಗಳ ಒಳಗಿರೋರಿಗೆ ಅನ್ನಿಸ್ಬೇಕಲ್ವಾ. ಸೊ ಅದನ್ನು ಅನಲೈಸ್ ಮಾಡಬೇಕಲ್ಲ. ಆಗಲೇ ಈಗ ಮಾತಾಡ್ತಾ ಇರೋದು ಸರಿಯಲ್ಲ, ಇಂಥವ್ರು ಮಾತಾಡ್ತಾ ಇರೋದು ಸರಿಯಲ್ಲ ಅಂತ ಅನ್ನಿಸ್ಬೇಕಲ್ವಾ. ಹಾಗೆ ಅನ್ನಿಸ್ಬೇಕಾದ್ರೆ ಅವರು ಈ ನಾಡಿನ, ಈ ನೆಲದ ಸಾಹಿತ್ಯಕ ಪರಂಪರೆಯ ಜೊತೆಗೆ ಒಂದು ನಂಟನ್ನು ಹೊಂದಿರಬೇಕಾಗ್ತದೆ. ವೈಚಾರಿಕ ಪರಂಪರೆಯ ಜೊತೆಗೆ ಒಂದು ನಂಟನ್ನು ಹೊಂದಿರಬೇಕಾಗ್ತದೆ. ಅದು ಇಲ್ಲೇ ಇದ್ದಾಗ ಏನಾಗುತ್ತೆ, ಈ ಕ್ಷಣಕ್ಕೆ ಯಾರೋ ಏನೋ ಹೇಳ್ತಾರೆ, ಅದು ಸರಿ ಅನ್ನಿಸುವ ಹಾಗೆ. ಈಗ ಯಾರೋ ಒಬ್ಬರು ಸಾಮಾನ್ಯನಿಗೆ ಅದು ಸರಿ ಅನ್ನಿಸ್ಬೋದು, ಆದರೆ ಮಾಧ್ಯಮದವರಿಗೂ ಅದು ಸರಿ ಅನ್ನಿಸಿ ಅದನ್ನೇ ಮತ್ತೆ ಬಿಂಬಿಸಿದಾಗ ಆಗುವಂಥ ನಕಾರಾತ್ಮಕ ಪರಿಣಾಮಗಳಿದ್ದಾವಲ್ಲ, ಅದು ಭಾಳ ಈ ದೇಶದ ಪರಂಪರೆಯ ಮೇಲೆ ಒಂದು ದೊಡ್ಡದಾದ ದಾಳಿಯ ಎಳೆಯಾಗಿಯೇ ನೋಡಬೇಕಾಗತ್ತೆ ಅಂತ. ಅದು ಆಗ್ತಾ ಇಲ್ಲ ಅನ್ನೋದೇ ದೊಡ್ಡ ಕೊರಗು ಅಂತ. ರಾಜಕಾರಣ ಇವತ್ತು ಬಯಾಸ್ಡ್ ಆಗಿದೆ. ರಾಜಕಾರಣ ಇರೋದೇ ಅಧಿಕಾರಕ್ಕೋಸ್ಕರ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಾಧ್ಯಮವು ಕೂಡ ಮೊನ್ನೆ ಇದ್ದ ಹಾಗೆ ಇವತ್ತಿಲ್ಲ, ಹಿಂದೆ ಇದ್ದ ಹಾಗೆ ಇವತ್ತಿಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಇದೆ. ಇವಾಗ ಈ ಥರದ ಒಂದು ಡೆರೋಗೇಟರಿ ಸ್ಟೇಟ್ಮೆಂಟ್ಸ್ ಕೊಡುವಂಥದ್ದು, ಬೇರೆ ರೀತಿಯಲ್ಲಿ ಮತ್ತೊಬ್ಬರನ್ನು ಒಂದು ಕೆಟ್ಟ ರೀತಿಯಲ್ಲಿ ಪ್ರತಿಬಿಂಬಿಸಿ ನಾವು ಮೇಲೇಳಬೇಕು ಅಂತ ಹೇಳುವಂಥ ಈ ಸಂದರ್ಭದಲ್ಲಿ ಮಾಧ್ಯಮಗಳು ಕೂಡ ಈ ಥರದ ಒಂದು ರಾಜಕಾರಣದ ಜೊತೆಗೆ ತೊಡಗಿಸ್ಕೊಂಡಾಗ ನಾಯಕತ್ವವನ್ನು ಡೈಲ್ಯೂಟ್ ಮಾಡ್ತಾ ಇದೆ. ಈ ರಾಜ್ಯಕ್ಕೆ, ಈ ದೇಶಕ್ಕೆ ಬೇಕಾದಂಥ ಒಂದು ಐಡಿಯಲ್ ನಾಯಕತ್ವದ ಗುಣ ಏನಿದೆ ಅದನ್ನು ಡೈಲ್ಯೂಟ್ ಮಾಡ್ತಾ ಇದೆ ಅಂತ ಹೇಳ್ತೀರಾ? ನಾಯಕತ್ವ ಅನ್ನುವಂಥದ್ದು ಭಾಳ ಭಿನ್ನವಾದ ತತ್ವ. ಅದು ಆ ತಾತ್ವಿಕ ಐಡೆಂಟಿಟಿಯ ಜೊತೆಗೆ ನಾಯಕತ್ವ ಗುರುತಿಸ್ಕೊಂಡಿರ್ತದೆ. ಒಬ್ಬರು ನಾಯಕರಾಗಿ ಆಯ್ಕೆಯಾದ ತಕ್ಷಣ, ಅಂದರೆ ಪ್ರತಿನಿಧೀಕರಣದ ಪ್ರಜಾಪ್ರಭುತ್ವ ಅಲ್ಲ ನಮ್ಮದು, ಒಬ್ಬರು ನಾಯಕರಾಗಿ ಆಯ್ಕೆಯಾದ ತಕ್ಷಣವೇ ಅವರನ್ನು ಒಬ್ಬ ಜನಸಾಮಾನ್ಯನಾಗಿ ನಾನು ಹೇಗೆ ನೋಡ್ತೀನಿ ಅಂತಂದರೆ, ಕಾಲದೇಶಗಳನ್ನು ಮೀರಿದಂಥ ಕೊಡುಗೆಗಳನ್ನು ಅವ್ರು ಕೊಡಬೇಕು ಅಂತ ನಿರೀಕ್ಷೆ ಇರ್ತದೆ ಒಬ್ಬ ಜನಸಾಮಾನ್ಯನಾಗಿ. ಅದು ಮಾಧ್ಯಮದ ರೆಪ್ರೆಸೆಂಟೇಟಿವ್ ಆಗಿ ಯೋಚನೆ ಮಾಡೋದು ಬೇರೆ. ಒಬ್ಬ ಜನಸಾಮಾನ್ಯನೊಳಗೆ ಆ ನಿರೀಕ್ಷೆಗಳಿರಬೇಕಂತ. ನಾನು ಆಯ್ಕೆ ಮಾಡುವಂಥ ನಾಯಕ ಮತ್ತು ಭಾಳ ಪ್ರಧಾನವಾದ ಹುದ್ದೆಗಳನ್ನು ಹೊಂದುವಂಥ ನಾಯಕ ಹೀಗಿರಬೇಕು, ಈ ದೇಶಕ್ಕೆ ಈ ಥರದ ಕಾಣಿಕೆಗಳನ್ನು ಕೊಡಬೇಕು ಅಂತ. ಕಾಲದೇಶಗಳನ್ನು ಮೀರಿದ ಕೊಡುಗೆಗಳನ್ನು ಕೊಡೋದರಲ್ಲಿನೇ ನಾಯಕರು ವಿಶ್ವಾಸ ಇರಿಸ್ಕೊಂಡು ಆ ಥರದ ಪ್ರಯೋಗಗಳಲ್ಲಿ ನಿರತರಾಗಬೇಕು. ಹಾಗೆ ಪ್ರಯೋಗಗಳಲ್ಲಿ ಅವರು ನಿರತರಾದಾಗ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥಪೂರ್ಣ ಐಡೆಂಟಿಟಿ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಆದರೆ ಈಗ ಏನಾಗ್ತಾ ಇದೆ ಅಂತಂದರೆ, ನಾಯಕತ್ವದ ಆಲೋಚನಾ ಕ್ರಮಗಳು ಬದಲಾಗಿದ್ದಾವೆ ಅಂತ. ನಾಯಕತ್ವ ಏನಾಗಿದೆ ಅಂತಂದರೆ, ನಾಯಕತ್ವ ಒಂದು ನಿರ್ದಿಷ್ಟ ನಾಯಕತ್ವ ಸಂಕುಚಿತತೆಯೊಂದಿಗೆ ಗುರುತಿಸಿಕೊಂಡಿದೆ ಅಂತ. ಅಧಿಕಾರದ ಸುತ್ತ ಗಿರುಕಿ ಹೊಡೆಯುವಂಥ ನಾಯಕತ್ವ ಇದ್ದುಬಿಟ್ರೆ ಇಟ್ ಈಸ್ ವೆರಿ ಡೇಂಜರಸ್ ಅಂತ ಅನಿಸುತ್ತೆ. ನಾವು ಮಾಧ್ಯಮಗಳವರು ಕೂಡ ಯೋಚನೆ ಮಾಡಬೇಕಾಗಿರೋದೇನಂತಂದರೆ, ಈ ದೇಶಕ್ಕೆ ಯಾವ ಬಗೆಯ ನಾಯಕತ್ವ ಬೇಕು ಅನ್ನೋದನ್ನು ಕಾಡಿಸಿಕೊಂಡು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಬೇಕಾಗ್ತದೆ. ಈ ದೇಶದಲ್ಲಿ ರಾಜಕೀಯ ಸಂಬಂಧಿತ ಸುದ್ದಿಗಳು ಜನಜನಿತ ಆಗ್ತವೆ. ರಾಜಕಾರಣದ ಸಂಬಂಧಪಟ್ಟಂಥ ವರದಿಗಳನ್ನು ಕಟ್ಟಿಕೊಟ್ಟರೆ ಜನ ಅದನ್ನು ಓದ್ತಾರೆ, ಅದನ್ನು ತೋರಿಸಿದರೆ ಜನ ಗಮನಿಸ್ತಾರೆ ಅನ್ನುವಂಥದ್ದೊಂದು ಆರಂಭದಿಂದಲೂ ಇದ್ದೇ ಇದೆ. ಅಂದರೆ ರಾಜಕಾರಣ ಮನೋರಂಜನೆಯನ್ನು ಕೊಡುವಂಥ
ವಲಯ ಆಗಿ ಗುರುತಿಸ್ಕೊಳ್ಬಾರ್ದು. ರಾಜಕಾರಣ ದಾರ್ಶನಿಕ ನಾಯಕತ್ವಕ್ಕೆ ಪ್ರೇರಣೆ ನೀಡಬಲ್ಲಂಥ ಒಂದು ವಲಯವಾಗಿ ಗುರುತಿಸಿಕೊಳ್ಳಬೇಕು. ಹಾಗೆ ಗುರುತಿಸಿಕೊಳ್ಳುವ ಹಾಗೆ ಒಂದು ಸಕಾರಾತ್ಮಕ ಒತ್ತಡವನ್ನು ಮಾಧ್ಯಮ ಕ್ರಿಯೇಟ್ ಮಾಡಬೇಕಾಗಿತ್ತಲ್ವ. ನನಗೀಗ ಅನ್ನಿಸ್ತಾ ಇಲ್ಲ ಅಂತ. ನನಗೊಬ್ಬನಿಗೆ ಅಲ್ಲ, ಬಹುತೇಕರಿಗೆ ಅದು ಅನ್ನಿಸ್ತಾ ಇರ್ಬೋದು. ಮಾಧ್ಯಮ ಬಯಾಸ್ಡ್ ಆಗಿದೆ, ಯಾರ್ದೋ ಒಬ್ಬರು ಪರವಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ. ಒಬ್ಬರ ಪರವಾಗಿ ಅಲ್ಲ, ಒಳ್ಳೆಯದರ ಪರವಾಗಿ ನಿಲ್ಲಬೇಕು ಅಂತ. ಆಮೇಲೆ ಯಾರಾದರೂ ಒಳ್ಳೆಯದನ್ನು, ಈಗ ಎಂಥ ಸಂದರ್ಭ ಬಂದುಬಿಟ್ಟಿದೆ ಅಂದರೆ, ಯಾರಾದರೂ ಸಂವಿಧಾನಾತ್ಮಕವಾದ ನಿಲುವುಗಳನ್ನು, ಪ್ರಜಾಪ್ರಭುತ್ವದ ಆಲೋಚನೆಗಳನ್ನು ಕೇಂದ್ರೀಕರಿಸಿಕೊಂಡು ಮಹತ್ವದ ಆಲೋಚನೆಗಳನ್ನು, ಮಹತ್ವದ ಚಿಂತನ ಕ್ರಮಗಳನ್ನು ಹರಿಬಿಟ್ರೆ ಅವರೇ ಸರಿ ಇಲ್ಲ ಅನ್ನುವಂಥ ಧಾಟಿಯಲ್ಲಿ ಮಾತನಾಡುವಂಥ ಒಂದು ವಿಚಿತ್ರವಾದ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆಯಲ್ಲ. ಇದು ಏನನ್ನು ತೋರಿಸ್ತಾ ಇದೆ ಅಂತಂದರೆ, ನಾವು ನಿಜವಾದ ನಾಯಕತ್ವದ ಹುಡುಕಾಟದಲ್ಲಿಲ್ಲ ಅನ್ನೋದನ್ನು ತೋರಿಸುತ್ತೆ. ನಿಜವಾದ ನಾಯಕತ್ವದ ಹುಡುಕಾಟ ಹೇಗಿರಬೇಕು ಅಂತಂದರೆ, ಈ ದೇಶದ ಪ್ರಜಾಪ್ರಭುತ್ವದ ಸದಾಶಯಗಳೇನು, ಆಮೇಲೆ ಈ ದೇಶದಲ್ಲಿ ಏನೇನು ಆಗಬೇಕಾಗಿದೆ, ಎಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಕೇಂದ್ರೀಕರಿಸಿಕೊಂಡು ಯಾವೊಬ್ಬ ರಾಜಕಾರಣಿ ಕೂಡ ಮಾತಾಡೋದಿಲ್ಲ. ನೀವು ಹೇಳಿದ ಹಾಗೆ ಮತ್ತೆ ವೈಯಕ್ತಿಕ ಟೀಕೆ, ಇನ್ನೊಬ್ಬರನ್ನ ಗೇಲಿ ಮಾಡುವಂಥದ್ದು, ಇನ್ನೊಬ್ಬರನ್ನು ಭಾಳ ಅಂದರೆ ಕೀಳಾಗಿ ನೋಡುವಂಥದ್ದು, ವಿಚಿತ್ರವಾದ ಪರಿಭಾಷೆಯಲ್ಲಿ ನಿಂದಿಸುವಂಥದ್ದು, ಆಮೇಲೆ ಭಾಳ ಆಕ್ರಾಮಕ ಪರಿಭಾಷೆಯಲ್ಲಿ ಅವರನ್ನು ಹಣಿಯುವಂಥ ಪ್ರಯತ್ನಗಳೇ ವಿಜೃಂಭಣೆ ಆಗ್ತಾ ಇದ್ದಾವೆ ಹೊರತಾಗಿ ನಾವು ನಿಜವಾದ ನಾಯಕತ್ವದ ಹುಡುಕಾಟದಲ್ಲಿ ಇಲ್ಲ ಅಂತ ಅನಿಸುತ್ತೆ. ಮಾಧ್ಯಮ ಅದನ್ನು ಮಾಡಬೇಕಾಗಿತ್ತಲ್ವ, ಅದನ್ನು ಮಾಡಿದರೆ ಒಳ್ಳೆಯದಿತ್ತು ಅಂತ ಅನಿಸುತ್ತೆ. ನಾಯಕತ್ವದ ಪರಿಕಲ್ಪನೆ ಹೀಗೆ ಬದಲಾಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಮಾಧ್ಯಮ ಮಾಡಬೇಕಾಗಿದ್ದಂಥ ಕೆಲಸ, ಜನರನ್ನು ಜಾಗೃತಗೊಳಿಸಬೇಕಾಗಿದ್ದಂಥ ಕೆಲಸವನ್ನು ಮತ್ಯಾರೊಬ್ಬರು ಮಾಡ್ತಾರೆ ಅಂತ ಹೇಳಿದಾಗ ಸ್ವತಃ ಮಾಧ್ಯಮಗಳೇ ಅದನ್ನು ಸ್ವೀಕರಿಸೋದಿಲ್ಲ. ಮಾಧ್ಯಮಗಳೇ ಇದನ್ನು ಅವರು ಬೇರೇನೋ ಎಜೆಂಡಾದ ಜೊತೆಗೆ ಈ ಥರದೊಂದು ಕೆಲಸಕ್ಕೆ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಆ ಮಾತು ಸತ್ಯ, ಆ ಮಾತಿಗೆ ಅರ್ಥ ಇದೆ ಅಂತ ಹೇಳುವಂಥದ್ದು ಸಾರ್ವಜನಿಕರಿಗೆ ಅರ್ಥವಾದರೂ ಕೂಡ ಮಾಧ್ಯಮಗಳು ಸಾರ್ವಜನಿಕರಿಗೆ ತಲುಪಿರುವಂಥ ಐಡಿಯಾಲಜಿಯನ್ನು ತಿರುಚಿಯೇ ತೀರ್ತೇವೆ ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ತಲುಪಿದೆ. ಅದ್ರ ಬಗ್ಗೆ ಏನು ಹೇಳಿ? ಯಾಕೆ ಹಾಗಾಗುತ್ತೆ ಅಂತಂದರೆ, ಅಲ್ಲಿ ಯಾರೋ ಒಬ್ಬರು ಮಾತಾಡ್ತಾರೆ ಅಂದ್ಕೊಳ್ಳಿ, ಟೆಲಿವಿಷನ್ ಚಾನಲಲ್ಲಿ ಕೂತ್ಕೊಂಡು ಒಬ್ಬರು ಆ್ಯಂಕರ್ ಮಾತಾಡ್ತಾ ಇದ್ದಾರೆ, ಯಾರನ್ನೋ ಒಬ್ಬರನ್ನ ಮಾತಾಡಿಸ್ತಾ ಇದ್ದಾರೆ ಅಂತಂದಾಗ ಆ ವ್ಯಕ್ತಿಯ ಹಿಂದಿನ ಆಲೋಚನಾ ಕ್ರಮಗಳು, ಅವರ ನಿಜವಾದ ಐಡೆಂಟಿಟಿ ಏನು ಅನ್ನೋದನ್ನು ಗೊತ್ತು ಮಾಡಿಕೊಂಡು ಕುಳಿತುಕೊಂಡಿರ್ಬೇಕಾಗತ್ತೆ. ಅದರ ಜೊತೆಗೇನೆ ಆ ರಾಜಕಾರಣ ವಲಯದವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತಂದರೆ, ಇಡೀ ಕನ್ನಡದ ಮತ್ತು ಇಡೀ ಭಾರತದ ರಾಜಕೀಯ ಪರಂಪರೆಯನ್ನು ಸಮಗ್ರವಾಗಿ ತಿಳಿದುಕೊಂಡಂಥ ಪ್ರಜ್ಞೆ ಅವ್ರ ಜೊತೆಗಿರಬೇಕಾಗತ್ತೆ. ಈಗ ಏನಾಗ್ತಾ ಇದೆ ಅಂದರೆ, ಬಹುತೇಕರಿಗೆ ಆ ಪ್ರಜ್ಞೆಯನ್ನು ಆವಾಹಿಸಿಕೊಳ್ಳುವಂಥ ಸಹನೆ ಇಲ್ಲ ಅವರಿಗೆ. ಅಲ್ಲಿ ಕೂತ್ಕೊಂಡು ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಕೇಳೋದೇ ಅವರ ಜಾಯಮಾನ ಆಗಿ ಪರಿವರ್ತನೆ ಆಗಿದೆ. ಅದು ನಿಜವಾದ ಜರ್ನಲಿಸಮ್ನ ತಾತ್ವಿಕ ಐಡೆಂಟಿಟಿಯ ಕ್ರಮ ಅಲ್ಲ. ಅದು ನೀವು ಯಾರನ್ನೋ ಪ್ರಶ್ನೆ ಮಾಡ್ತೀರಿ ಅಂತಂತಂದರೆ, ಅದು ಈ ದೇಶದ ಸಂವಿಧಾನ ನಿಮಗೆ ಕೊಟ್ಟಂಥ ಒಂದು ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಅದು. ಅಂದರೆ ಹಾಗಂತ ನಾನು ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಕೇಳಲ್ಲ. ಯಾರನ್ನೋ ಒಬ್ಬರನ್ನ ನಾನು ಪ್ರಶ್ನೆ ಮಾಡ್ತೀನಿ ಅಂತಂತಂದರೆ, ನಾನು ಸಮಗ್ರವಾಗಿ ಆ ಪರಂಪರೆಯನ್ನು, ರಾಜಕೀಯ ಪರಂಪರೆ ಅಂತ ಇರ್ತದೆ, ವೈಚಾರಿಕ ಪರಂಪರೆ ಅಂತ ಇರ್ತದೆ, ಸಾಹಿತ್ಯಿಕ ಪರಂಪರೆ ಅಂತ ಇರ್ತದೆ. ಆ ಪರಂಪರೆಯ ಕೊಡುಗೆಗಳನ್ನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆಗಿ ಹೋದ ದಾರ್ಶನಿಕ ನಾಯಕರು ಇರ್ತಾರೆ, ಅವೆಲ್ಲವುಗಳನ್ನು ತಿಳಿದುಕೊಂಡು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಎದುರಿಗಿದ್ದ ರಾಜಕಾರಣಿ ಅಥವಾ ಯಾರೋ ಒಬ್ಬರು ಉಡಾಫೆಯಾಗಿ ಸ್ಟೇಟ್ಮೆಂಟ್ ಕೊಟ್ಟು ಜನಜನಿತ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಮಾತನಾಡಿಸೋ ಕಾಲಕ್ಕೆ, ಈ ಪರಂಪರೆಯ ಜೊತೆಗೆ ಇರುವಂಥ ಅನೇಕ ಮಹತ್ವದ ಚಿಂತನಾ ಕ್ರಮಗಳನ್ನು ಕಾಡಿಸಿಕೊಂಡು ಅದನ್ನು ದೃಷ್ಟಿಯಲ್ಲಿಟ್ಕೊಂಡು ಸಾರ್ವಕಾಲಿಕ ಸತ್ವವನ್ನು ಕಟ್ಟಿಕೊಡಬಹುದಾದಂಥ ಚರ್ಚೆಯ ಗಮ್ಯದ ಕಡೆಗೇ ನಿಮ್ಮ ಒಲವು ಇರಬೇಕಾಗತ್ತಲ್ಲ. ಎಷ್ಟು ಜನರಿಗೆ ಅದಿದೆ? ದೇ ಆರ್ ವೆರಿ ಈಗರ್ ಟು ರೈಸ್ ಇರ್ರಿಲೆವೆಂಟ್ ಕ್ವಶನ್ಸ್. ವಿಚಿತ್ರವಾದ ಪ್ರಶ್ನೆಗಳನ್ನು ಭಾಳ ದೊಡ್ಡದಾದ ದನಿಯಲ್ಲಿ ಕೇಳೋದೇ ಜರ್ನಲಿಸಮ್ ಅಂತ ಅನ್ನೋದಾದರೆ, ದಟ್ ಈಸ್ ನಾಟ್ ರಿಯಲ್ ಕೈಂಡ್ ಆಫ್ ಜರ್ನಲಿಸ್ಟಿಕ್ ಪ್ರಾಕ್ಟೀಸ್ ಅಂತ ಅನಿಸುತ್ತೆ. ಈಗ ಆಗ್ತಾ ಇರೋದು ಅದನ್ನೇ ಅಂತ. ಈಗ ಎಷ್ಟು ಜನ ಭಾರತದ ಸಂವಿಧಾನಾತ್ಮಕ ಸದಾಶಯಗಳನ್ನು ಭಿನ್ನವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ಪ್ರಜಾಪ್ರಭುತ್ವದ ಬೇರೆ ಬೇರೆ ಆಯಾಮಗಳ ಕುರಿತಾದ ಅನೇಕ ಪುಸ್ತಕಗಳಿದ್ದಾವೆ, ಎಷ್ಟು ಜನ ಓದ್ಕೊಂಡಿದ್ದಾರೆ. ಆಮೇಲೆ ಈ ನಾಡಿನ ಸಾಹಿತ್ಯದ ಶ್ರೇಷ್ಠತೆ, ಆ ಸಾಹಿತ್ಯ, ಕನ್ನಡದ ಸಾಹಿತ್ಯ ಗುರುತಿಸಿಕೊಂಡಂಥ ವೈಚಾರಿಕತೆಯ ವಿಶೇಷತೆ, ಎಷ್ಟು ಜನ ಅದನ್ನು ಗೊತ್ತು ಮಾಡ್ಕೊಂಡಿದ್ದಾರೆ. ಗೊತ್ತು ಮಾಡಿಕೊಳ್ಳದೆ ಹೋದರೂ ಕೂಡ ನೀವು ಯಾವುದೋ ಒಂದು ಅಸೈನ್ಮೆಂಟ್ ಇದೆಯಲ್ಲ, ಯಾರನ್ನು ಮಾತನಾಡಿಸುವ ಕಾಲಕ್ಕಾದರೂ ಅದನ್ನು ಸಣ್ಣದಾಗಿ ತಿಳಿದುಕೊಳ್ಳುವಂಥ ಹಂಬಲಗಳು ಬೇಕಲ್ಲ. ನನಗೇನು ಅನಿಸುತ್ತೆ, ಇವರು ಪ್ರಶ್ನೆಗಳನ್ನು ಕೇಳಿದಾಗ ಈ ಥರದ ಒಂದು ಬ್ಯಾಕ್ಗ್ರೌಂಡ್ನೊಂದಿಗೆ, ಈ ಥರದ ಒಂದು ಪೂರ್ವ ತಯಾರಿಯೊಂದಿಗೆ ಮಾತಾಡ್ತಾ ಇಲ್ಲ ಅಂತ ಅನಿಸುತ್ತೆ. 24 ಗಂಟೆಗಳ ಚಾನಲ್ಗಳಿಗಾಗಿ ಬೇಕಾಗಿರುವಂಥ ಸರಕನ್ನು ಉತ್ಪಾದನೆ ಮಾಡುವ ರೀತಿಯಲ್ಲಿ ಇವರು ಮಾತನಾಡ್ತಾರೆ ಅನ್ನೋದಾದರೆ ಆ ಮಾತು ಅಪಾಯಕಾರಿ ಅಂತ ಅನಿಸುತ್ತೆ ಅಂತ. ಹೀಗಾಗ್ತಾ ಇರೋದು ಅದೇ ಅಂತ.
ಈ ಥರದ ಒಂದು ಟೈಮ್ ಇದೆ, ಚುನಾವಣೆ ಹತ್ತಿರ ಬರ್ತಾ ಇದೆ ಅಂತ ಹೇಳಿದಾಗ ಪ್ರತಿಯೊಬ್ಬರ ಫೋಕಸ್ ಕೂಡ ಚುನಾವಣೆಯ ಕಡೆಗೆ, ಪ್ರತಿಯೊಂದು ಅಭ್ಯರ್ಥಿಯ ಕಡೆಗೆ, ಪಕ್ಷದ ಕಡೆಗೆ ತಿರುಗುತ್ತೆ. ಸೊ ಸಾರ್ವಜನಿಕರು ಹಾಗೆ, ಜನರು ಹಾಗೆ, ಅವ್ರಿಗೂ ಮುಂದೆ ಏನಾಗುತ್ತೆ, ಈ ಕಳೆದ 5 ವರ್ಷಕ್ಕಿಂತ ಇವಾಗ ಏನು ನಮಗೆ ಹೊಸದು ಸಿಗುತ್ತೆ ಅಥವಾ ಇನ್ನೇನು ನಮಗೆ ಒಳ್ಳೆಯದಾಗುವಂತಹ ಒಂದು ಚಾನ್ಸ್ ಆದರೂ ಇದೆಯಾ ಅಂತ ಹೇಳುವಂಥ ಒಂದು ಯೋಚನೆಗೆ ಜನರು ಬಿದ್ದಾಗ ಅದನ್ನು ರಾಜಕಾರಣಿಗಳು ಈಗಿನ ಸೋ ಕಾಲ್ಡ್ ನಾಯಕರು ಬಳಸ್ಕೊಳ್ಳುವಂಥ ರೀತಿಯನ್ನು ನೋಡಿದಾಗ ತುಂಬ ಬೇಸರ ಆಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಒಂದೇ ಒಂದು ಎಲ್ಲೂ ಕೂಡ ನಾವು ಈ ಥರದನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಕೊಂಡು ತಮ್ಮ ಬಗ್ಗೆ ಹೇಳ್ಕೊಳ್ಳುವಂಥ ಒಂದು ಇದಿಲ್ಲ. ಎಲ್ಲೂ ಏನು ಮಾಡ್ತಾರೆ, ಆ ರಾಜಕಾರಣಿಗಳು ಈ ಥರ ಮಾಡಿದ್ರು, ಹಿಂದಿನ ಸಲ ಪಕ್ಷ ಈ ಥರ ಮಾಡಿತ್ತು ಅಂತ ಡೈರೆಕ್ಟ್ ಅಕ್ಯುಸೇಷನ್ಸ್. ಸೊ ಆ ಥರದ ಒಂದು ಅಲಿಗೇಷನ್ಸನ್ನು ಮಾಡುವಂಥದ್ದು ಬೈ ಲಾ ತಪ್ಪು ಅಂತ ನಮಗೆ ಗೊತ್ತಿರುತ್ತೆ. ಮಾಧ್ಯಮಗಳೇ ಅದಕ್ಕೆ ಒಂದು ಪ್ರೇರೇಪಣೆಯನ್ನು ಕೊಡುತ್ತೆ. ಆ ಥರ ಕ್ರಿಯೇಟ್ ಮಾಡಿದಂಥ ಡೈರೆಕ್ಟ್ ಅಕ್ಯುಸೇಷನ್ಸ್ನ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ಅಥವಾ ಆ ಥರದ ಒಂದು ವಿಜುವಲ್ ಕಾಂಟೆಕ್ಸ್ಟನ್ನು ಮಾಧ್ಯಮಗಳೇ ಪ್ರಸಾರ ಮಾಡಿದಾಗ ನಮ್ಮಲ್ಲಿ ಯಾರೂ ಕೂಡ ಒಂದು ನ್ಯಾಯಪರವಾಗಿ ಇಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಏನನ್ನು ಯೋಚನೆ ಮಾಡಬೇಕು ನಾವು? ಇಲ್ಲ, ಟೀಕೆಗಳನ್ನು ಮಾಡುವ ಹಕ್ಕು ರಾಜಕಾರಣಿಗಳಿಗಿರ್ತದೆ. ಎಲ್ರಿಗೂ ಟೀಕೆ ಮಾಡುವಂಥ ಸ್ವಾತಂತ್ರ್ಯ ಇದ್ದೇ ಇದೆಯಲ್ವಾ. ಈಗ ಸರಿತಪ್ಪುಗಳ ವಿವೇಚನೆಯ ಜೊತೆಗೆ ಜನ ಇರಬೇಕು ಅನ್ನುವಂಥದ್ದೊಂದು ನಿರೀಕ್ಷೆ ಇರ್ತದೆ. ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದೊಂದನ್ನು ನಿರ್ಣಯ ಮಾಡುವಷ್ಟರ ಮಟ್ಟಿಗೆ ಒಂದು ಬಗೆಯ ಒಂದು ಸಾಮಾನ್ಯ ಜ್ಞಾನ, ಒಂದು ಕಾಮನ್ ಆಗಿರುವಂಥ ಅಥವಾ ಒಂದು ಭಿನ್ನವಾಗಿ ಯೋಚನೆ ಮಾಡುವಂಥ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ. ಆದರೆ ಆ ಟೀಕೆ ಮಾಡುವಂಥ ಅಥವಾ ಒಂದು ವಿಮರ್ಶೆ ಮಾಡುವಂಥ ಸಾಧ್ಯತೆಯನ್ನೇ ಮೊಟಕು ಮಾಡುವ ಹಾಗೆ ಒಂದು ರಾಜಕಾರಣದ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು, ನಾನು ಇನ್ನೊಬ್ಬರನ್ನ ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆಗಳು ತಾರ್ಕಿಕವಾಗಿರ್ಬೇಕಲ್ವ. ಆ ತಾರ್ಕಿಕವಾಗಿದ್ದಾಗಲೂ ಕೂಡ ಯಾಕೆ ಪ್ರಶ್ನೆ ಮಾಡ್ತೀರಿ ಅನ್ನುವಂಥ ಒಂದು ದಾರ್ಷ್ಟ್ಯ, ಒಂದು ಬಗೆಯ ಹಠ, ಒಂದು ಬಗೆಯ ಮರುಪ್ರಶ್ನೆಗಳ ಒಂದು ವಾತಾವರಣ ಈಗ ಕ್ರಿಯೇಟ್ ಆಗಿದೆ. ಆ್ಯಕ್ಚುಲಿ ಮಾಧ್ಯಮಗಳು, ನಾನು ಅದಾಗಲೇ ಚರ್ಚೆಯ ಆರಂಭದಲ್ಲಿ ಹೇಳಿದೆ, ಮಾಧ್ಯಮಗಳು ವಿರೋಧ ಪಕ್ಷದ ಸ್ಥಾನವನ್ನು ತುಂಬಬೇಕಾಗತ್ತೆ. ಎಲ್ಲ ಕಾಲದಲ್ಲೂ ಅದಾಗಬೇಕಾಗತ್ತೆ. ಜನಸಾಮಾನ್ಯರನ್ನು ರಾಜಕಾರಣ ಅಧಿಕಾರದ ಕಾರಣಕ್ಕಾಗಿ ದಾರಿ ತಪ್ಪಿಸ್ತಾ ಇದೆ ಅನ್ನುವ ಕಾಲಕ್ಕೆ ಮಾಧ್ಯಮ ಅದನ್ನು ತೋರಿಸ್ಬೇಕು. ಹಿಂಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು, ಆ ಸತ್ಯದ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನು ಮಾಧ್ಯಮ ಮಾಡಬೇಕು. ಅದು ಮಾಡದೇ ಇದ್ದಾಗ ಇನ್ನೊಬ್ಬರು ಯಾರೋ ಮಾಡ್ತಾ ಇದ್ದಾರೆ ಅಂತಂದಾಗ ಆ ವಿಚಾರಗಳನ್ನು ಕೇಂದ್ರೀಕರಿಸಿಕೊಂಡು ಒಂದು ಫ್ರೂಟ್ಫುಲ್ ಡಿಸ್ಕಷನ್ಗೆ ವೇದಿಕೆ ಮಾಡಿಕೊಡಬೇಕು. ಮತ್ತು ಅದನ್ನು ವಿವಾದ ಮಾಡಿ ಆ ವಿವಾದದ ಮೇಲೆ ಲಾಭದ ಬೆಳೆ ತೆಗೆಯುವಂಥ ಒಂದು ಪರಿಕಲ್ಪನೆಗಳಿಗೆ ಇವತ್ತು ಜಾಸ್ತಿ ಆದ್ಯತೆ ಇದೆ ಅಂತ. ಹೀಗಾದಾಗ ಏನಾಗುತ್ತೆ, ರಾಜಕಾರಣ ತನ್ನ ಸಂಕುಚಿತದ ದೃಷ್ಟಿಕೋನಗಳ ಜೊತೆಗಿನ ಅಜೆಂಡಾಗಳ ಯಶಸ್ವಿಗೆ ಒಂದು ಪೂರಕವಾದ ವಾತಾವರಣವನ್ನು ಕಂಡುಕೊಳ್ತದೆ. ಅದು ಯಶಸ್ಸು ಆಗುತ್ತೆ. ಅದು ಅಧಿಕಾರ ಕೇಂದ್ರಿತ ರಾಜಕಾರಣದ ಯಶಸ್ಸಿಗೆ ಮಾಧ್ಯಮಗಳ ವಿಧ್ವಂಸಕ ಕೃತ್ಯಗಳು ನೆರವಾಗಿ ಬಿಟ್ಟರೆ ಅದಕ್ಕಿಂತ ಅಪಾಯಕಾರಿಯಾದ ಸಂಗತಿ ಬೇರೊಂದಿಲ್ಲ ಅಂತ. ಇವತ್ತು ಆಗ್ತಾ ಇರೋದು ಅದೇ. ಚುನಾವಣೆಯ ಸಂದರ್ಭದಲ್ಲಿ ಅಥವಾ ಚುನಾವಣೋತ್ತರ ಕಾಲಘಟ್ಟದಲ್ಲೂ ಕೂಡ ಯಾರೋ ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ ನಂತರ ಅವರನ್ನು ಆರಾಧನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ. ಅದು ಕೇಂದ್ರದಲ್ಲಾಗಿರ್ಬೋದು ಮತ್ತು ರಾಜ್ಯದಲ್ಲಾಗಿರ್ಬೋದು. ನಮ್ಮೆಲ್ಲ ಹಿರಿಯ ಪತ್ರಕರ್ತರ ಕೆಲವು ವಿರಳ ಪತ್ರಕರ್ತರ ಆದರ್ಶವಾದ ಏನಿತ್ತು ಅಂತಂದರೆ, ಅಧಿಕಾರ ರಾಜಕಾರಣ ಮತ್ತು ಅಧಿಕಾರ ರಾಜಕಾರಣದ ಜೊತೆಗೆ ಗುರುತಿಸಿಕೊಂಡಂಥವರನ್ನು ನಾವು ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯವನ್ನು ಕಾಯ್ದಿರಿಸಿಕೊಳ್ಳಬೇಕು ಅನ್ನುವಂಥ ಪ್ರಜ್ಞೆಯನ್ನು ಕಟ್ಟಿಕೊಡುವಂಥ ಬರಹಗಳ ಜೊತೆಗೇ ಹಿರಿಯ ಪತ್ರಕರ್ತರ ಕೊಡುಗೆಗಳಿದ್ದವು. ಈಗ ಏನಾಗ್ತಾ ಇದೆ ಅಂದರೆ ವಿಜುವಲ್ ಚಾನಲ್ಗಳ, ಮುಖ್ಯವಾಗಿ ಟೆಲಿವಿಷನ್ ಚಾನಲ್ಗಳ ವೈಭವೀಕೃತ ಕಂಟೆಂಟ್ಗಳ ಕಾರಣಕ್ಕಾಗಿ ಈ ಬಗೆಯ ನಂಬಿಕೆ ಹೋಗಿಬಿಟ್ಟಿದೆ ಅಂತ. ನಾಯಕತ್ವದ ಪರಿಕಲ್ಪನೆ ಈ ರೀತಿ ಇದೆ ಅಂತ ಹೇಳಿದಾಗ ಈಗಿನ ಒಂದು ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ನಾಯಕರು ಬೇಕು ಅಂತ ಹೇಳುವಂಥ ಕಾಲಘಟ್ಟದಲ್ಲಿ ರಾಜಕಾರಣ ಮಿತಿಮೀರಿ ಹೋಗಿದೆ. ರಾಜಕಾರಣ ಯಾವುದೇ ಒಂದು ರೀತಿಯಲ್ಲಿ ಕೂಡ ಇವಾಗ ಸದೃಢವಾಗಿಲ್ಲ. ಹಾಗೂ ಜನರಿಗೆ ಬೇಕಾದಂಥ ಒಂದು ನೆರವನ್ನು ಕೊಡುವಂಥ ರೀತಿಯಲ್ಲಿ ಅಥವಾ ಆ ಸ್ಟೆಬಿಲಿಟಿ ಈಗಿನ ರಾಜಕಾರಣದಲ್ಲಿ ಉಳ್ಕೊಂಡಿಲ್ಲ ಅಂತ ಹೇಳಿದಾಗ ಮಾಧ್ಯಮ ಈ ರೀತಿಯ ನಾಯಕತ್ವವನ್ನು ಸೃಷ್ಟಿಸುವಂಥ ಒಂದು ಬಲ ಹೊಂದಿದೆ ಅಂತ ಹೇಳ್ತೀರಾ? ಹೌದು, ಅಫ್ಕೋರ್ಸ್. ಮಾಧ್ಯಮ ಎಷ್ಟು ಪ್ರಭಾವಿಯಾಗಿರ್ತವೆ ಅಂತಂದರೆ ಅದರ ಮುಖಾಂತರ ಬರುವಂಥ ಕಂಟೆಂಟು ಜನರ ಮೇಲೆ ಪ್ರಭಾವ ಬೀರ್ತಾ ಇರ್ತದೆ ಅಂತ. ಯಾಕಂದರೆ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ಆ ವಿಶ್ವಾಸಕ್ಕೆ ದ್ರೋಹ ಬಗೆಬಾರದು ಅನ್ನುವಂಥ ಒಂದು ಸೌಜನ್ಯ ಎಲ್ಲ ಮಾಧ್ಯಮಗಳೊಳಗೆ ಇರಬೇಕಾಗತ್ತೆ. ಅದು ಇಲ್ಲೇ ಇದ್ದಾಗ ಏನಾಗುತ್ತೆ, ಒಬ್ಬ ರಾಜಕಾರಣಿ ಹೇಳಿದ್ದನ್ನೇ ವೇದವಾಕ್ಯವಾಗಿಸಿಕೊಂಡು ಅದನ್ನು ಮತ್ತೆ ಬಿಂಬಿಸಿ ಅದೇ ಸರಿ ಅನ್ನುವ ಹಾಗೆ ನಾವು ಪೋರ್ಟ್ರೇ ಮಾಡ್ತಾ ಹೋದರೆ ಅದು ಜನರ ವಿಶ್ವಾಸಕ್ಕೆ ಬಗೆಯುವಂಥ ದ್ರೋಹ ಅಂತಲೇ ಪರಿಗಣಿತ ಆಗುತ್ತೆ ಅಂತ. ಇತಿಹಾಸ ನಿಮ್ಮನ್ನು ಕ್ಷಮೆ ಮಾಡಲ್ಲ ಅಂತ. ಯಾವುದೋ ರಾಜಕಾರಣಿಯ ಜೊತೆಗೆ, ಯಾವುದೋ ಒಂದು ಪ್ರಭಾವಿ ರಾಜಕಾರಣಿಯ ಜೊತೆಗೆ
ನಾಯಕರಲ್ಲದ ನಾಯಕರೆನ್ನಿಸಿಕೊಂಡವರ ಜೊತೆಗೆ ನಿಮ್ಮ ಆರ್ಗ್ಯುಮೆಂಟ್ಸು, ನಿಮ್ಮ ಐಡೆಂಟಿಟಿ, ಮಾಧ್ಯಮದ ಐಡೆಂಟಿಟಿ ಇದ್ದು ಬಿಟ್ಟರೆ ಅದು ಇತಿಹಾಸ ನಿಮ್ಮನ್ನು ಕ್ಷಮೆ ಮಾಡಲ್ಲ. ಆಮೇಲೆ ಚುನಾವಣೆ ಇರ್ಬೋದು, ಚುನಾವಣೆಗಳಿಲ್ಲದೇ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮ ಭಾಳ ಮುಖ್ಯವಾದ ಜಿನೈನ್ ಇಶ್ಯೂಗಳ ಜೊತೆಗೆ ಗುರುತಿಸಿಕೊಳ್ಳಬೇಕು. ಈಗ ಉದಾಹರಣೆಗೆ ಕರ್ನಾಟಕದ ಎಲೆಕ್ಷನ್ನ ಸಂದರ್ಭದಲ್ಲಿ ಪ್ರಾದೇಶಿಕ ಅಸಮತೋಲನದಂಥ ಒಂದು ಮಹತ್ವದ ಇಶ್ಯೂ ಇದೆ. ಅದ್ರ ಬಗ್ಗೆ ಯಾರೂ ಮಾತನಾಡಲ್ಲ. ಪ್ರಾದೇಶಿಕ ಅಸಮತೋಲನದ ಕುರಿತಾದ ಚರ್ಚೆಗಳು ಮತ್ತೆ ಮುನ್ನೆಲೆಗೆ ಬರೋದೇ ಇಲ್ಲ. ಆಮೇಲೆ ಹಿಂದುಳಿದ ಜಿಲ್ಲೆಗಳು ಅಂತ ಇದೆ, ಮುಂದುವರೆದ ಜಿಲ್ಲೆಗಳಲ್ಲೂ ಕೂಡ ಗ್ರಾಮೀಣ ಸಮುದಾಯ ಸಮಸ್ಯೆ ಎದುರಿಸ್ತಾ ಇದೆ. ಹಿಂದುಳಿದ ಜಿಲ್ಲೆಗಳಲ್ಲೂ ಕೂಡ ಗ್ರಾಮೀಣ ಸಮುದಾಯ ಸಮಸ್ಯೆಗಳ ಜೊತೆಗೆ ಗುರುತಿಸ್ಕೊಂಡಿದೆ. ಅಂಥ ಜಿನೈನ್ ಸಮಸ್ಯೆಗಳ ಕುರಿತಾಗಿ ಚರ್ಚೆನೇ ಮಾಡಲ್ಲ ರಾಜಕಾರಣ. ಅದನ್ನು ಬಿಟ್ಟು ಬೇರೆ ವಿಷಯಗಳನ್ನು ಮತ್ತೆ ಪ್ರಸ್ತಾಪ ಮಾಡುವಂಥದ್ದು ಇದೆಯಲ್ಲ, ಇದು ಎಲ್ಲ ಒಂದು ಕಡೆಗೆ ಪ್ರಜಾಪ್ರಭುತ್ವದ ಸದಾಶಯಗಳಿಗೆ ತದ್ವಿರುದ್ಧವಾದ ಒಂದು ವಾತಾವರಣದ ಪ್ರತೀಕ ಅಂತ ಅನಿಸುತ್ತೆ. ಯಾಕೆಂತಂದರೆ ಭಾಳ ಮಹತ್ವದ ವಿಷಯಗಳು ಅಂದರೆ ಆ ವಿದ್ಯಮಾನಗಳ ಜೊತೆಗೆ ಇರುವಂಥ ಸಂಕಟಗಳು, ಜನರ ಸಂಕಟಗಳಿದಾವಲ್ಲ, ಆ ಸಂಕಟಗಳನ್ನು ಮತ್ತೆ ಬಿಂಬಿಸುವುದರ ಮುಖಾಂತರ ಚುನಾವಣೆಯ ಸಂದರ್ಭದಲ್ಲಿ ಮಾಧ್ಯಮಗಳು ಮಹತ್ವದ ಪಾತ್ರ ವಹಿಸಬೇಕಲ್ಲ. ಎಷ್ಟು ಜನ ಅದನ್ನು ಕೆಲವು ಬೆರಳೆಣಿಕೆಯ ಪ್ರಯೋಗಗಳು ನಡೀತಾವೆ. ಪತ್ರಿಕಾ ಮಾಧ್ಯಮದಲ್ಲಿ ಕೆಲವು ಬೆರಳೆಣಿಕೆ ಪ್ರಯತ್ನಗಳಾಗ್ತವೆ, ಕೆಲವು ವಿಜುವಲ್ ಚಾನಲ್ಗಳು, ದೃಶ್ಯ ಮಾಧ್ಯಮಗಳಲ್ಲಿ ಚಾನಲ್ಗಳು, ಕೆಲವು ಸುದ್ದಿ ಚಾನಲ್ಗಳೆಲ್ಲ ಆಗುತ್ತೆ. ಆದರೆ ಅಪ್ರಸ್ತುತ ಅನಗತ್ಯ ಸಂಗತಿಗಳ ವೈಭವೀಕರಣದ ಮಧ್ಯೆ ಆ ಥರದ ವಿರಳ ಪ್ರಯೋಗಗಳು ಹಿನ್ನೆಲೆಗೆ ಸರಿತಾವೆ. ಕರ್ನಾಟಕದ ಚುನಾವಣೆ ಅಂದಾಗ ಯಾವುದು ಇಶ್ಯೂ ಆಗಬೇಕಾಗಿತ್ತು, ಯಾವ ಸಮಸ್ಯೆಗಳನ್ನು ನಾವು ಮತ್ತೆ ಮುನ್ನೆಲೆಗೆ ತರಬೇಕಾಗಿತ್ತು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿತ್ತಲ್ಲ. ನಾನು ಪ್ರಾದೇಶಿಕ ಅಸಮತೋಲನ ಒಂದು ವಿಷಯ ಹೇಳಿದ್ದೀನಿ, ಆ ಥರದ ಅನೇಕ ಸಂಗತಿಗಳಿದ್ದಾವೆ ಅಂತ. ವಿದ್ಯಾರ್ಥಿ ಫ್ರ್ಯಾಟರ್ನಿಟಿ ಇದೆ, ಶಿಕ್ಷಣ ವಲಯ ರಿಷಫಲ್ ಆಗಬೇಕಾಗಿದೆ, ಶಿಕ್ಷಣ ವಲಯದಲ್ಲಿ ಅನೇಕ ಸುಧಾರಣೆಗಳಾಗಬೇಕಾಗಿದ್ದಾವೆ, ಟೀಚರ್ಸ್ನ ಸಮಸ್ಯೆಗಳಿದ್ದಾವೆ ಅಲ್ವಾ. ಬೇರೆ ಫ್ರ್ಯಾಟರ್ನಿಟಿ ಅಂದರೆ ಉದ್ಯೋಗಿಗಳ ಸಮಸ್ಯೆ ಇದೆ, ಉದ್ಯೋಗಾವಕಾಶಗಳ ಕೊರತೆ ಇದೆ, ಬೇರೆ ಸಮಸ್ಯೆಗಳಿದ್ದಾವಲ್ಲ. ಕೃಷಿ ಕ್ಷೇತ್ರ ನಿರ್ಲಕ್ಷ್ಯಕ್ಕೀಡಾಗಿದೆ, ಪರಿಸರ ಸಂಬಂಧಿತ ಅನೇಕ ಸವಾಲುಗಳಿದ್ದಾವೆ, ಎಷ್ಟು ಸಮಸ್ಯೆಗಳಿದ್ದಾವಲ್ಲ. ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜಕಾರಣ ಪ್ರತಿಕ್ರಿಯಿಸೋದೇ ಇಲ್ಲ. ಹಾಗೆ ಪ್ರತಿಕ್ರಿಯಿಸುವಂತೆ ಮಾಡಬೇಕಾದಂಥ ಹೊಣೆಗಾರಿಕೆ ಮಾಧ್ಯಮದ್ದಾಗಿರುತ್ತಲ್ಲ, ಅದು ಮಾಡದೇ ಇದ್ದಾಗ ನಾವು ಜನ ಪ್ರಶ್ನೆ ಮಾಡಬೇಕಲ್ಲ. ಜನ ಪ್ರಶ್ನೆ ಮಾಡ್ದೇ ಯಾವಾಗ ಪ್ರಭುತ್ವವನ್ನು, ಅಧಿಕಾರದಲ್ಲಿರುವಂಥವ್ರನ್ನು ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೋ ಅವ್ರು ಇನ್ನಷ್ಟು ಅವರು ಕೆಲಸ ಮಾಡ್ದೇ ಅವರು ನಿಷ್ಪ್ರಯೋಜಕರಾಗಿ ಉಳಿದು ಬಿಡ್ತಾರೆ. ಆ ನಿಷ್ಪ್ರಯೋಜಕತೆಯನ್ನೇ ಪ್ರಬಲ ಅಸ್ತ್ರವಾಗಿ ಮಾಡಿಕೊಳ್ತಾರೆ. ಇಲ್ಲ ಸಲ್ಲದ ವಿಷಯಗಳನ್ನೇ ಚರ್ಚೆ ಮಾಡಿಕೊಂಡು ಅವರು ಕಾಲ ಕಳೀತಾರೆ. ಎಮೋಷ್ನಲ್ ವಿಷಯಗಳನ್ನು ನಾವು ಮತ್ತೆ ಚರ್ಚೆ ಮಾಡಿ ಜಗಳ ಆಡ್ಕೊಂಡು ಕೂಡೋದು ಅವ್ರಿಗೆ ಇಷ್ಟ ಆಗುತ್ತೆ. ಆ ಮುಖಾಂತರನೇ ಅವರು ಅಧಿಕಾರಕ್ಕೆ ಬರ್ತಿರ್ತಾರೆ. ಮತ್ತೆ ಈ ಬಗೆಯ ಲೂಪ್ ಹೋಲ್ಗಳ ಜೊತೆಗಿನ, ಲೋಪದೋಷಗಳ ಜೊತೆಗಿನ ಇತಿಹಾಸ ಪುನರಾವರ್ತಿತ ಆಗುತ್ತೆ. ಇದನ್ನು ಮಾಧ್ಯಮ ಸುಮ್ಮನೆ ನೋಡ್ಕೊಂಡು ಕೂತು ಜನರನ್ನು ವಿಶ್ವಾಸ ಗಳಿಸ್ಕೊಳ್ಬೇಕಾಗಿದ್ದ ಮಾಧ್ಯಮ ಜನರ ವಿಶ್ವಾಸಕ್ಕೆ ದ್ರೋಹ ಬಗೆಯುವಂಥ ಕೆಲಸಗಳ ಜೊತೆಗೆ ಗುರುತಿಸ್ಕೊಂಡ್ಬಿಟ್ರೆ ಅದು ಡೇಂಜರಸ್ ಅಂತ. ಇಟ್ ಈಸ್ ಥ್ರೆಟನಿಂಗ್ ಟ್ರೆಂಡ್ ಟು ದ ಡೆಮೋಕ್ರಸಿ ಅಂತ ಅನಿಸುತ್ತೆ. ಕೊನೆಯದಾಗಿ ರಾಜಕಾರಣಿಗಳಿಗಾಗಲಿ ಅಥವಾ ಈಗಿನ ಒಂದು ಮಾಧ್ಯಮಕ್ಕಾಗಲಿ ನಾವು ಸೂಚನೆಗಳನ್ನು ಕೊಡುವಂಥದ್ದು ಅಥವಾ ಅದನ್ನು ಮಾಡಿದ್ರೂ ಕೂಡ ಅದೆಲ್ಲೋ ಒಂದು ಕಡೆ ಫ್ಯೂಟೈಲ್ ಎಫರ್ಟ್ ಅಂತ ಅನಿಸುತ್ತೆ. ಸೊ ಈಗಿನ ಜನರಿಗೆ ಅಥವಾ ಈಗಿನ ಸಾರ್ವಜನಿಕರಿಗೆ ಚುನಾವಣೆಗೋಸ್ಕರನಾದರೂ ಆಗಿರ್ಬೋದು, ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರನಾದರೂ ಆಗಿರ್ಬೋದು, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ ಅಂದರೆ ಮಾಧ್ಯಮಗಳ ಪ್ರತಿ ನಡೆಯನ್ನು ಎಚ್ಚರದಿಂದ ಗಮನಿಸಬೇಕಂದ್ರೆ ಏನು ಮಾಡಬೇಕು? ಈ ದೇಶದ ಪರಂಪರೆಯ ಒಳಗೆ ಇರುವಂಥ ವೈಚಾರಿಕ ಆಕೃತಿಗಳನ್ನು ಗಮನಿಸಬೇಕು, ಓದ್ಕೊಳ್ಬೇಕು, ಸಾಹಿತ್ಯಿಕ ಕೃತಿಗಳನ್ನು ಗಮನಿಸಬೇಕು, ಈಗಾಗಲೇ ಆಗಿ ಹೋದಂಥ ದಾರ್ಶನಿಕ ಪ್ರತಿಭೆಗಳ ಕುರಿತಾಗಿ ತಿಳಿದುಕೊಳ್ಳಬೇಕು, ಈ ನಾಡಿನ ಒಳಿತಿಗಾಗಿ ಅವರು ಏನನ್ನು ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಬೇಕು, ಮುಖ್ಯವಾಗಿ ಸಂವಿಧಾನದ ಆಲೋಚನೆಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸರ್ಕಾರ ಯಾವುದೇ ಬರಲಿ, ಸರ್ಕಾರ ರಚನೆ ಆದ ನಂತರ, ಅವರು ಅಧಿಕಾರಕ್ಕೆ ಬಂದ ನಂತರ ನಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು ಅನ್ನುವಂಥದ್ದೊಂದು ಪ್ರಜ್ಞೆಯನ್ನು ನಾವು ಇರಿಸ್ಕೊಳ್ಬೇಕು. ನಾವು ಯಾವಾಗ ಅವರನ್ನು ಆರಾಧನೆ ಮಾಡಿಬಿಡ್ತೀವೋ ಹಾಗೆ ಆರಾಧನೆ ಮಾಡಿದ ನಂತರ ಅವರು ಇನ್ನಷ್ಟು ಪ್ರಬಲರಾಗ್ತಾರೆ. ಆಮೇಲೆ ನಿಜವಾದ ಸಮಸ್ಯೆಗಳ ಕಡೆಗೆ ಅವರು ಕಾನ್ಸಂಟ್ರೇಟ್ ಮಾಡಲ್ಲ, ಜನ ಗಮನಿಸಲ್ಲ ಅಂತ ಹೇಳ್ತಾರೆ. ಯಾವುದೇ ಇಲ್ಲ ಸಲ್ಲದ ವಿಷಯಗಳನ್ನೇ ನಾವು ಇಟ್ಕೊಂಡು ರಾಜಕಾರಣ ಮಾಡಿಬಿಡ್ಬೋದು ಅನ್ನುವಂಥದ್ದೊಂದು ಉಡಾಫೆ ಮನೋಭಾವ ಬರ್ತದೆ. ಅಂಥ ಉಡಾಫೆ ಮನೋಭಾವಕ್ಕೆ ನೀರೆರೆಯುವಂಥ ಪ್ರಯತ್ನಗಳನ್ನು ಮಾಧ್ಯಮಗಳು ಮಾಡಬಾರ್ದು. ಹಾಗೆ ಮಾಡದ ಹಾಗೆ ಜನರೇ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಬಂದಿದೆ ಅಂತ. ಜನ ಎಚ್ಚೆತ್ತುಕೊಳ್ಳೇಬೇಕಾಗತ್ತೆ, ಎಚ್ಚೆತ್ತುಕೊಳ್ತಾರೆ, ಒಂದಲ್ಲ ಒಂದು ದಿನ ಎಚ್ಚೆತ್ತುಕೊಳ್ತಾರೆ. ಮಾಧ್ಯಮಗಳು ಭಾಳ ದಿವಸಗಳ ಕಾಲ ವಿಶ್ವಾಸ ದ್ರೋಹದೊಂದಿಗೆ ಗುರುತಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನನಗೊಂದು ಆಶಾವಾದ ಏನಂತಂದರೆ, ಈ ನಾಡಿನ ಮಾಧ್ಯಮಗಳು ಭಿನ್ನವಾಗಿ ಆಲೋಚನೆ ಮಾಡುವ ಕಾಲಘಟ್ಟ ಕೂಡ ಬರ್ತದೆ. ಆಗ ಮತ್ತೆ ಹಿಂದಿನ ಒಂದು ಭಾಳ ತಾತ್ವಿಕವಾದ
ಆಯಾಮಗಳ ಜೊತೆಗೆ ಗುರುತಿಸಿಕೊಂಡಂಥ ಮಾಧ್ಯಮದ ಒಂದು ವಾತಾವರಣ ಮತ್ತೆ ಈ ದೇಶ ಈ ನೆಲದಲ್ಲಿ ಮತ್ತೆ ಚಿಗುರಿಕೊಳ್ಳುತ್ತದೆ ಅನ್ನುವಂಥದ್ದು ಒಂದು ಆಶಾವಾದ ನನ್ನ ಜೊತೆಗಿದೆ. ಧನ್ಯವಾದಗಳು ಸರ್. ಬಹಳಷ್ಟು ಒಂದು ಮಾತುಗಳನ್ನು ನಾವು ಕೇಳಿದ್ವಿ. ಇನ್ನು ಈ ಚುನಾವಣೆಗೋಸ್ಕರನಾದರೂ ಆಗಿರ್ಬೋದು, ಬೇರೆ ಒಂದು ನಮ್ಮ ನಾಡಿನ ಭವಿಷ್ಯಕ್ಕೋಸ್ಕರನಾದರೂ ಆಗಿರ್ಬೋದು, ಈ ರೀತಿಯ ಬದಲಾವಣೆಗಳು, ಈ ರೀತಿಯ ಒಂದು ಹೊಸ ಯೋಚನಾ ಲಹರಿ ನಮ್ಮಲ್ಲಿ ಬರಬೇಕು ಅನ್ನುವಂಥದ್ದನ್ನು ಮಾತಾಡಿ ತಿಳಿಸ್ಕೊಟ್ರಿ. ಸೊ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ.